ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಅಂತಾರಾಷ್ಟ್ರೀಯ ಗುಣಮಟ್ಟದ ಹೋಟೆಲ್ಗಳಿದ್ದು, ಇದಕ್ಕಾಗಿ ಹೊಸದಾಗಿ ಪಿಂಗಾರ ಹೋಟೆಲ್ ಸೇರ್ಪಡೆಗೊಳ್ಳುತ್ತಿದೆ. ಡಿಸೆಂಬರ್ 9ರಂದು ಉಡುಪಿಯ ಬಣ್ಣಂಜಿಯ ಕೃಷ್ಣ ಕಂಫರ್ಟ್ನಲ್ಲಿ ಪಿಂಗಾರ ಬಾರ್ ಅಂಡ್ ರೆಸ್ಟೋರೆಂಟ್ ಉದ್ಘಾಟನೆಯೂ ನಡೆಯಲಿದೆ. ಈ ಬಗ್ಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲಕರಾದ ನವೀನ್ ಚಂದ್ರ ಮಾಹಿತಿ ನೀಡಿದರು. ಸಂಜೆ 4:30ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಶಾಸಕ ರಘುಪತಿ ಭಟ್ ದೀಪ ಬೆಳಗಿಸುವ ಮೂಲಕ ರೆಸ್ಟೋರೆಂಟ್ ಅನ್ನು ಉದ್ಘಾಟಿಸಲಿದ್ದಾರೆ. ಉದ್ಯಮಿಗಳಾದ ಪುರುಷೋತ್ತಮ್ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ಗೀತಾಂಜಲಿ ಸುವರ್ಣ, ನಗರಸಭಾ ಸದಸ್ಯ ಡಿಜಿ ಹೆಗಡೆ ಮೊದಲಾದವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ಬರುವ ದಿನಾಂಕ 9ರಂದು ಉಡುಪಿ ಬನ್ನಂಜೆ ಸಮೀಪ ಹೋಟೆಲ್ ಕೃಷ್ಣ ಕಂಫರ್ಟ್ ಕಟ್ಟಡದಲ್ಲಿ ನಮ್ಮ ನೂತನ ಪಿಂಗಾರ ರೆಸ್ಟೋರೆಂಟ್ನ ಉದ್ಘಾಟನಾ ಸಮಾರಂಭವು ಸಂಜೆ 4:30ಕ್ಕೆ ನಡೆಯಲಿದೆ. ಉಡುಪಿ ಶಾಸಕರಾದ ರಘುಪತಿ ಭಟ್ ಅವರು ದೀಪ ಬೆಳಗಿಸಲಿದ್ದು, ಉಡುಪಿ ಉಜ್ವಲ್ ಡೆವಲಪರ್ಸ್ನ ಮಾಲಕರಾದ ಪುರುಷೋತ್ತಮ್ ಶೆಟ್ಟಿ ಅವರು ಉದ್ಘಾಟಿಸಲಿದ್ದಾರೆ. ಕಟ್ಟಡ ಮಾಲೀಕರಾದ ಬಾಲಕೃಷ್ಣ ಅವರು ಉಪಸ್ಥಿತರಿದ್ದು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೀತಾಂಜಲಿ ಸುವರ್ಣ, ಸ್ಥಳೀಯ ಕೌನ್ಸಿಲರ್ ಆದ ಟಿಜಿ ಹೆಗ್ಡೆ ಮತ್ತೆ ವರ್ತಕರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ವಾಟರ್ ಸಂಧಾನ. ಇಲ್ಲಿ ಮಾಂಸಾಹಾರಿ ಆಹಾರಗಳನ್ನು ರೆಸ್ಟೋರೆಂಟ್ ನೀಡುತ್ತಿದ್ದು, ಚೈನೀಸ್ ಫುಡ್, ಚಿಕನ್ ಖಾದ್ಯಗಳು, ಮೀನಿನ ಖಾದ್ಯಗಳು ಹಾಗೂ ಇತರ ಖಾದ್ಯಗಳು ಅತ್ಯಂತ ಕಡಿಮೆ ದರದಲ್ಲಿ ದೊರೆಯಲಿದೆ ಎಂದು ಮಾಹಿತಿ ನೀಡಿದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.